ಸುಬ್ರಹ್ಮಣ್ಯನ್ ನಾರಾಯಣನ್ ಅಂದರೆ ಸುಬು ಅವರು ರಸ್ತೆ ಸುರಕ್ಷತೆಗಾಗಿ ಕಾಲ್ನಡಿಗೆಯ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ. 28ನೇ ತಾರೀಕಿಗೆ ಅವರು ಕನ್ಯಾಕುಮಾರಿಯಿಂದ ಆರಂಭಿಸಿದ್ದಾರೆ. ಮುಂದೆ ಅವರು ಕಾಶ್ಮೀರ ತನಕ ನಡೀಲಿಕ್ಕಿದ್ದಾರೆ. ಒಟ್ಟು 3600 ಕಿಲೋಮೀಟರ್ ಉದ್ದ ಅವರು ಪ್ರಯಾಣ ಬೆಳೆಸಲಿದ್ದಾರೆ. ಅವರ ಥೀಮು ರಸ್ತೆ ಸುರಕ್ಷತೆ, 1 ಕೋಟಿ ಹೆಜ್ಜೆಗಳನ್ನು ಅವರು ಕ್ರಮಿಸುವುದು ಅಂತ ಅವರು ಇದು ಮಾಡಿದ್ದಾರೆ. ಅವರ ಜೊತೆ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೂಡ ಅವರ ಜೊತೆಗೆ ಕೈ ಜೋಡಿಸಿದೆ ಮತ್ತು ನಾವೆಲ್ಲರೂ ಅವರು ಇಲ್ಲಿ ಬರುವಾಗ ಅವರನ್ನು ಸ್ವಾಗತಿಸಲಿಕ್ಕೆ ಇಲ್ಲಿ ಕಾಯ್ತಾ ಇದ್ದೇವೆ. 1 ಕೋಟಿ ಹೆಜ್ಜೆ ಅವರು ಕ್ರಮಿಸುವಂಥ ಒಂದು ಪಥ 3600 ಕಿಲೋಮೀಟರ್ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅವರು ಸಂಚಾರ ಮಾಡಲಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ನಮ್ಮ ಈ ಸಂಸ್ಥೆ ಕರ್ನಾಟಕ ಹಾಗೂ ನಮ್ಮ ಜಿಲ್ಲಾ ಸಂಸ್ಥೆ ಅವರನ್ನು ಇಲ್ಲಿ ಕರ್ನಾಟಕಕ್ಕೆ ಸ್ವಾಗತಿಸಲಿಕ್ಕೆ ನಾವಿಲ್ಲಿ ರೆಡಿಯಾಗಿ ನಿಂತಿದ್ದೇವೆ. ನಾವು ಅವರ ಜೊತೆ ಸ್ವಲ್ಪ ಹೆಜ್ಜೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಅವರು ತುಂಬ ಫಾಸ್ಟಾಗಿ ನಡೀತಾ ಇದ್ದಾರೆ. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ಪೀಡಲ್ಲಿ ನಮ್ಮ ಮಕ್ಕಳು ಮತ್ತು ನಾವು ಅವರ ಜೊತೆ ಹೋಗಲಿಕ್ಕಿದ್ದೇವೆ. ಇಡೀ ಕರ್ನಾಟಕದುದ್ದಕ್ಕೂ ಅಲ್ಲಲ್ಲಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳು ಹಾಗೂ ರೋವರ್ಸ್ ರೇಂಜರ್ಸ್ ವಿದ್ಯಾರ್ಥಿಗಳು ಅವರ ಜೊತೆ ಹೆಜ್ಜೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. Sir, can you tell me how many days you are walkathon? Total will be 60 to 65 days. You are walking alone? Yeah, I am walking alone. I have a team with me. Today is the 12th day. 13th day. I have already crossed 720 kilometers and entering Karnataka today. Moving towards Goa. So thank you Karnataka for welcoming me. Thank you so much. Okay, thank you, sir. Where is the next?
Kolkata.